ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಸರ್ವಶಕ್ತ ತಂದೆಯಾದ ದೇವರೇ, ನಮಗೆ ನಿಮ್ಮ ವಾಕ್ಯಗಳನ್ನು ಪಠಿಸಲು, ವಾಕ್ಯಗಳ ವಿವರ ನೀಡಲು, ಆಧ್ಯಾತ್ಮಿಕ ಸಂದೇಶ ಕೊಡಲು ಪವಿತ್ರಾತ್ಮರ ಅನುಗ್ರಹದಲ್ಲಿ ನಮ್ಮನ್ನು ಅಭಿಷೇಕಿಸಿರಿ. ಈ ವಾಕ್ಯಗಳನ್ನು ಕೇಳುವ ಎಲ್ಲ ಭಕ್ತೆಯರನ್ನು ನಿಮ್ಮ ಆಶೀರ್ವಾದದಿಂದ ಅನುಗ್ರಹಿಸಿ ಆಶೀರ್ವದಿಸಿರಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 14 ವಾಕ್ಯಗಳು 7ರಿಂದ ಮುಂದುವರಿದು. ದೀನ ಸ್ಥಾನಮಾನ. ಅಲ್ಲದೆ ಅಲ್ಲಿಗೆ ಬಂದಿದ್ದ ಅತಿಥಿಗಳು ಪಂಕ್ತಿಯಲ್ಲಿ ಉತ್ತಮ ಸ್ಥಾನಗಳನ್ನು ಆರಿಸಿಕೊಳ್ಳುತ್ತಿದ್ದರು. ಇದನ್ನು ಗಮನಿಸಿದ ಯೇಸು ಸಾಮರ್ಥ್ಯ ರೂಪದಲ್ಲಿ ಹೀಗೆಂದರು, ಮದುವೆಯ ಔತಣಕ್ಕೆ ನಿಮ್ಮನ್ನು ಯಾರಾದರೂ ಆಹ್ವಾನಿಸಿದಾಗ ಪ್ರಧಾನ ಆಸನದಲ್ಲಿ ಹೋಗಿ ಕುಳಿತುಕೊಳ್ಳಬೇಡ, ಏಕೆಂದರೆ ನಿನಗಿದ್ದ ಗೌರವಸ್ಥನನ್ನು ಆಹ್ವಾನಿಸಿರಬಹುದು. ನಿಮ್ಮಿಬ್ಬರನ್ನು ಕರೆದಾತ ನಿನ್ನ ಹತ್ತಿರ ಬಂದು ಇವನಿಗೆ ನಿನ್ನ ಸ್ಥಳವನ್ನು ಬಿಟ್ಟುಕೊಡು ಎನ್ನಬಹುದು. ಆಗ ನೀನು ನಾಚಿಕೆ ಪಟ್ಟುಕೊಂಡು ಕಡೆಯ ಸ್ಥಾನದಲ್ಲಿ ಹೋಗಿ ಕುಳಿತುಕೊಳ್ಳಬೇಕಾಗಬಹುದು. ಅದಕ್ಕೆ ಬದಲಾಗಿ ನಿನ್ನನ್ನು ಆಹ್ವಾನಿಸಿದಾಗ ಕಡೆಯ ಸ್ಥಳದಲ್ಲಿ ಹೋಗಿ ಕುಳಿತುಕೋ. ಕರೆದವನು ಬಂದು ಗೆಳೆಯ ಮೇಲೆ ಬಾ ಎಂದು ಹೇಳುವನು. ಆಗ ಜೊತೆಗೆ ಕುಳಿತಿರುವ ಅತಿಥಿಗಳೆಲ್ಲರ ಮುಂದೆ ನಿನಗೆ ಗೌರವ ಸಿಗುವುದು. ಅಂತೆಯೇ ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುವರು, ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು ಎಂದರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ಪ್ರಿಯ ಸದ್ಭಕ್ತರೇ, ಸದ್ಭಕ್ತೆಯರೇ, ಯೇಸುವಿನ ದಯೆ ದೀನತೆಯ ಭಂಡಾರ. ಯೇಸುವಿನ ಸಾಮಾಜಿಕ ಜೀವನ ದೇವದಯೆಯ ಸಂಬಂಧ ವ್ಯಕ್ತಪಡಿಸುವ ಜೀವನ. ಸಾಮರ್ಥ್ಯ ರೂಪದಲ್ಲಿ ಪ್ರಭು ಯೇಸು ದುಂದುಗಾರನ ಮಗನ ಸಾಮರ್ಥ್ಯನ್ನು, ಕಳೆದು ಹೋದ ಕುರಿಯ ಸಾಮರ್ಥ್ಯನ್ನು, ಉತ್ತಮ ಕುರಿಗಾಹಿ ಸಾಮರ್ಥ್ಯಗಳನ್ನು ನಮಗೆ ಬೋಧಿಸುವುದರ ಮುಖಾಂತರ ಪ್ರಭು ಯೇಸುವು ದಯಾಮಯಿ, ಕರುಣಾಸಾಗರ, ದಯ ತೋರಿಸುವ ಸೃಷ್ಟಿಕರ್ತರು ಎಂಬುದಾಗಿ ದೇವರ ಪಿತದೇವರ ಹಾಗೂ ತನ್ನ ವೈಯಕ್ತಿಕ ಪರಿಚಯವನ್ನು ನೀಡುತ್ತಾರೆ. ಯೇಸುವಿನ ಕೃತ್ಯಗಳು ಪ್ರಿಯರೇ, ಪಾದ ತೊಳೆಯುವಿಕೆ, ಸಮಾರ್ಯದ ಸ್ತ್ರೀಯನ್ನು ಕ್ಷಮಿಸುವುದು, ಯೇಸುವಿನ ದಯೆಗೆ ದೀನತೆಗೆ ನಿದರ್ಶನ, ಮಾದರಿಯಾಗಿದೆ. ಯೇಸು ಸ್ವಾಮಿ ಪಿತದೇವರ ಪ್ರೀತಿಯನ್ನು, ಸರ್ವ ಜಗತ್ತಿನ ಜನರನ್ನು ಪ್ರೀತಿಸುವ ರೀತಿಯನ್ನು ಪಾದ ತೊಳೆಯುವಿಕೆಯ ಮುಖಾಂತರ, ದೀನತೆ ಮತ್ತು ದಯೆಯನ್ನು ಪ್ರಾತ್ಯಕ್ಷಿತೆಯ ಮುಖಾಂತರ ಪ್ರತ್ಯಕ್ಷವಾಗಿ ತೋರಿಸುವುದರ ಮುಖಾಂತರ ಈ ಉತ್ಕೃಷ್ಟ ಕೃತ್ಯವನ್ನು ಮಾಡಿದರು. ಶಿಷ್ಯರ ಪಾದ ತೊಳೆದರು. ಯೇಸುವಿನ ದಯೆ ದೀನತೆಯ ಭಂಡಾರ. ಪ್ರಭು ಯೇಸು ಶಿಲುಬೆಯಲ್ಲಿ ನುಡಿದ ಮಾತುಗಳು, ಅಪ್ಪ ತಂದೆಯೇ, ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತೇನೆಂದು ಅವರೇನು ಅರಿಯರು. ಎಂಥ ದೀನತೆಯ ಮಾತುಗಳು, ಎಂಥ ಕ್ಷಮೆಯ ಮಾತುಗಳು. ಕ್ಷಮಾ ಗುಣ ಪ್ರಭು ಯೇಸುವಿನ ಮಾತುಗಳಲ್ಲಿ, ಕೃತ್ಯಗಳಲ್ಲಿ. ಕೊನೆಯದಾಗಿ ಶಿಲುಬೆಯಲ್ಲಿ ಸಾಯುವ ಮುನ್ನ ತನ್ನ ವೈರಿಗಳು ಅಂತ ಭಾವಿಸದೆ ತನ್ನನ್ನು ಶಿಕ್ಷಿಸುವವರನ್ನೇ ಕ್ಷಮಿಸುವುದು. ಅಪ್ಪ ತಂದೆ, ಅವರನ್ನು ಕ್ಷಮಿಸು. ಎಂಥ ಒಂದು ಹೃದಯ, ಎಂಥ ಒಂದು ಔದಾರ್ಯತೆ, ಎಂಥ ಒಂದು ದೀನತೆ ಮತ್ತು ದಯೆ, ಕರುಣೆ. ಅದು ಮಮತೆಯ ಸಾಗರವಾಗಿ ಹೃದಯಾಂತರಾಳದಿಂದ ವೈರಿಗಳನ್ನು ಕ್ಷಮಿಸುವಲ್ಲಿಗೆ ಹರಿಯುವುದನ್ನು ನಾವು ಕಾಣುತ್ತೇವೆ. ಯೇಸುವು ಸ್ವಾಭಾವಿಕ ನಮೂನೆಯಲ್ಲಿ ನಮ್ಮನ್ನು ಪ್ರೀತಿಸ್ತಾರೆ, ನಾಟಕೀಯ ರೀತಿಯಲ್ಲ. ಕೆಲವು ಸಲ ಜನರು ನಮ್ಮನ್ನು ಪ್ರೀತಿಸುವುದು ನಮ್ಮನ್ನು ಆತ್ಮೀಯತೆಯಿಂದ ನೋಡುವುದಾಗಿ ಭಾಸ ಹೋಗೋ ರೀತಿಯಲ್ಲಿ ಪ್ರೀತಿಸುತ್ತಾರೆ. ಸ್ವಾಭಾವಿಕ ಪ್ರೀತಿ ಅಂತ ಪರೀಕ್ಷಿಸಲು, ವಿಮರ್ಶಿಸಲು ಅಂತ ಒಂದು ತೀರ್ಪಿಗೆ ಬರಲು ಕೆಲವು ಸಲ ಕಷ್ಟ ಆಗ್ತದೆ. ಪ್ರೀತಿಸುವ ರೀತಿ ಸಾಧಾರಣವಾಗಿ ನಾಟಕೀಯ ರೀತಿಯಲ್ಲಿರುತ್ತದೆ. ಕೇವಲ ಮಾತುಗಳು ಮಾತ್ರ. ಎಲ್ಲ ಗುಣವಿಶೇಷಣಗಳು
ಎಲ್ಲ ರೀತಿಯ ಉದ್ಘೋಷಗಳು. ಆದರೆ ಅದರಲ್ಲಿ ಒಂದು ಸಾಮಾನ್ಯ ಸ್ವಾಭಾವಿಕ ಪ್ರೀತಿ ಮಾಡುವ ನಿಜ ಮಾತುಗಳು, ನಿಜ ಸ್ವಭಾವ ಇರುವುದಿಲ್ಲ. ನಮ್ಮ ಯೇಸು ಸ್ವಾಭಾವಿಕವಾಗಿ ನಮ್ಮನ್ನು ಪ್ರೀತಿಸಿದ್ದರು. ಸಂತ ಪೌಲರು ಫಿಲಿಪಿಯರಿಗೆ ಬರೆದ ಪತ್ರ ಅಧ್ಯಾಯ 2 ವಾಕ್ಯ 5 ಮುಂದುವರಿದು, ದೇವರು ಪ್ರಭು ಯೇಸು ದೇವರಿಗೆ ದೇವರ ಸಮಾನ ಸ್ಥಾನವನ್ನು ತ್ಯಜಿಸಿ ತಾನು ದೇವರಾಗಿದ್ದರೂ ಪರಲೋಕದಿಂದ ಭೂಲೋಕಕ್ಕೆ ಬಂದು ಒಬ್ಬ ಗುಲಾಮನ ಸ್ಥಾನವನ್ನು ಅವತರಿಸಿ ಶಿಲುಬೆಯ ಮರಣ ತನಕ ತನ್ನ ಜೀವನವನ್ನು ಸಮರ್ಪಿಸಿ ದೀನತೆ ಮೆರೆದರು. ತಾನು ದೇವರಾದರೂ ಗುಲಾಮ ರೂಪದಲ್ಲಿ ತನ್ನ ಜೀವನವನ್ನು ನಡೆಸುವುದು, ಸ್ವಾಭಾವಿಕ ರೀತಿಯಲ್ಲಿ ಜನರನ್ನು ಪ್ರೀತಿಸುವುದು, ಸ್ವಾಭಾವಿಕ ರೀತಿಯಲ್ಲಿ ಜನರಿಗೆ ಸೇವೆ ಮಾಡುವುದು, ಸ್ವಾಭಾವಿಕ ರೀತಿಯಲ್ಲಿ ಜನರನ್ನು ಕ್ಷಮಿಸುವುದು, ಜನರಿಗೆ ದಯೆ ತೋರಿಸುವುದು ಬಹಳಷ್ಟು ವಿಶೇಷ ಜೀವನದ ಒಂದು ಅಂಶವಾಗಿ ಪ್ರಭು ಯೇಸುವಿನಲ್ಲಿ ನಾವು ಕಾಣುತ್ತೇವೆ. ಶುಭವಾರ್ತೆಯಲ್ಲಿ ಅಧ್ಯಾಯ 14 ವಾಕ್ಯ 7, ಪ್ರಭು ಯೇಸುವನ್ನು ಊಟಕ್ಕೆ ಕರೆದಾಗ ಪ್ರಭು ಯೇಸು ಶಿಷ್ಯಂದ್ರಿಗೆ ತಿಳಿಸುತ್ತಾರೆ, ಮುಂದಿನ ಸಾಲಿನಲ್ಲಿ ಕೂತುಕೊಳ್ಳಬೇಡಿ. ನಿಮ್ಮನ್ನು ಯಾರಾದರೂ ಊಟಕ್ಕೆ ಕರೆದರೆ, ಆಮಂತ್ರಣ ಕೊಟ್ಟರೆ ಫರಿಸಾಯರಾಗಿ ಪ್ರಮುಖ ಮುಂದಿನ ಆಸನಗಳನ್ನು ಸ್ವೀಕರಿಸಬೇಡಿ. ಅವರು ಮುಂದಿನ ಆಸನಗಳನ್ನು ಗಿಟ್ಟಿಸಲು ಅದೆಷ್ಟೋ ಪ್ರಯತ್ನ ಮಾಡ್ತಾರೆ, ಮಾತ್ರವಲ್ಲ ಬೇರೆಯವರ ಗಮನ ತನ್ನಲ್ಲಿಗೆ ಸೆಳೆಯುವಲ್ಲಿ ಸಫಲವಾಗುತ್ತಾರೆ. ನಿಮ್ಮನ್ನು ಕರೆದರೆ ನೀವು ಹಿಂದಿನ ಆಸನದಲ್ಲಿ ಕೂತುಕೊಳ್ಳಿರಿ, ಆವಾಗ ಮನೆ ಯಜಮಾನ ಬಂದು ನಿಮಗೆ ಗೌರವ ಕೊಡುವನು, ನಿಮ್ಮನ್ನು ಮುಂದಕ್ಕೆ ಕರೆದುಕೊಂಡೋಗಿ ಮುಂದಿನ ಆಸನಗಳಲ್ಲಿ ಕೂತುಕೊಳ್ಳಿಸುವನು ಎಂಬುದಾಗಿ ಯೇಸು ಹೇಳುತ್ತಾರೆ. ಯೇಸುವು ದಯೆಯನ್ನು ದೀನತೆಯ ಮುಖಾಂತರ ಪ್ರದರ್ಶಿಸುತ್ತಿದ್ದರು. ಇವತ್ತು ನಮ್ಮ ಭೂಲೋಕದ ಜನರಿಗೆ, ನಮ್ಮ ಸಹೋದರ ಸಹೋದರಿಯರಿಗೆ ಪ್ರಭು ಯೇಸುವಿನ ದಯೆ ಬೇಕಾಗಿದೆ. ಜಗತ್ತಿನಲ್ಲಿ ಇವತ್ತು ಸುಮಾರು 82 ಕೋಟಿ ಜನರು ಹಸಿದಿರುತ್ತಾರೆ. ಸುಮಾರು 27 ಕೋಟಿ ಜನರು ಭಾರತದಲ್ಲಿ ಹಸಿವಿನಿಂದ ಆಹಾರ ಇಲ್ಲದೆ ಮಲಗುತ್ತಾರೆ, ಕಷ್ಟದ ಕೊರಗಿನಲ್ಲಿ ದಿನ ಕಳೆಯುತ್ತಾರೆ. ಸ್ತ್ರೀಯರ ಪೈಕಿ 51% ರಕ್ತಹೀನತೆಯಲ್ಲಿ, 21 ಜನರ ಸಂಪತ್ತು 70 ಕೋಟಿ ಜನರ ಆಸ್ತಿಗೆ ಸರಿಸಮಾನವಾದ ಶೋಚನೀಯ, ನಿರ್ದಾಕ್ಷಿಣ್ಯದ, ಕಠೋರ, ಕ್ರೂರ ಪರಿಸ್ಥಿತಿಯಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಯೇಸುವಿನ ದಯೆ ಬೇಕಾಗಿದೆ, ನಮಗೆ ಯೇಸುವಿನ ದೀನತೆ ಬೇಕಾಗಿದೆ. ಯಾಕಂದರೆ ಎಷ್ಟೋ ಜನ ಕಷ್ಟಪಡುತ್ತಾರೆ, ಎಷ್ಟೋ ಜನ ಅನ್ಯಾಯಕ್ಕೆ ಒಳಪಡುತ್ತಾರೆ, ಎಷ್ಟೋ ಜನ ಶೋಷಣೆಗೆ ಒಳಪಡುತ್ತಾರೆ. ಇಂಥ ಜನರಿಗೆ ನಾವು ಪ್ರಭು ಯೇಸುವಿನ ಹಿಂಬಾಲಕರಾಗಿ, ದೀನತೆಯ ಗಣಿಯಾಗಿ, ದೀನತೆಯ ಭಂಡಾರವಾಗಿ ಪ್ರಭು ಯೇಸುವಿಗೆ ನಾವು ನಮ್ಮ ಜೀವನವನ್ನು ಸಮರ್ಪಿಸಬೇಕಾಗುತ್ತದೆ. ಭಾರತದ ಪರಿಸ್ಥಿತಿಗೆ ನಮ್ಮ ದೀನತೆ, ನಮ್ಮ ದಯೆಯ ಜೀವನ ಬಹಳಷ್ಟು ಅಗತ್ಯ ಇದೆ. ಯೇಸುವಿನ ಜೀವನ ಅನುಕರಣೆ, ಯೇಸುವನ್ನು ಹಿಂಬಾಲಿಸುವುದು ಬಹಳಷ್ಟು ಪ್ರಾಮುಖ್ಯವಾಗಿದೆ. ಯೇಸುವಿನಂತೆ ದಯಾಳು ದೀನ ವ್ಯಕ್ತಿ ಆಗಲು ನಾವು ಹಾತೊರೆಯಬೇಕು. ಭಾರತೀಯ ಪರಿಸ್ಥಿತಿಗೆ ಅಂತ ನಾನು ಹೇಳಿದೆ, ಭಾರತೀಯ ಪರಿಸ್ಥಿತಿಗೆ, ಭಾರತೀಯ ಪರಂಪರೆ, ಭಾರತೀಯ ಜೀವನ ಶೈಲಿ, ಭಾರತೀಯ ಆಧ್ಯಾತ್ಮಿಕತೆ, ಭಾರತೀಯ ತತ್ವಜ್ಞಾನದ ಕೆಲವು ತುಣುಕುಗಳನ್ನು, ಕೆಲವು ಜ್ಞಾನಗಳನ್ನು ಅಥವಾ ಕೆಲವು ಜ್ಞಾನವನ್ನು ನಾವು ಪಡೆದು ನಮ್ಮ ಜೀವನ ಸುಗಮ ರೀತಿಯಲ್ಲಿ ಪ್ರಭು ಯೇಸುವಿನ ಹಾದಿಯಲ್ಲಿ ನಡೆಸಲು ಪ್ರಯತ್ನ ಮಾಡಬೇಕಾಗ್ತದೆ. ಭಾರತೀಯ ತತ್ವಜ್ಞಾನದ ಪ್ರಕಾರ ಮೋಕ್ಷ ಸಿಗಬೇಕಾದರೆ ಜ್ಞಾನ ಮಾರ್ಗ ಬಹಳಷ್ಟು ಅಗತ್ಯ. ಪ್ರತಿಯೊಬ್ಬ ಭಾರತೀಯ ಹಿಂದೂ ಧರ್ಮದ ವ್ಯಕ್ತಿ ತನ್ನ ಜೀವನ ಅನಂತವಾಗಿ ಮೋಕ್ಷದ ಹಂತಕ್ಕೆ ತಲುಪಬೇಕಾದರೆ ಅವನಿಗೆ ಅಥವಾ ಅವಳಿಗೆ ಜ್ಞಾನ ಭಾಳಷ್ಟು ಪ್ರಾಮುಖ್ಯ.
ದೈವಿಕ ಜ್ಞಾನ, ದೇವರ ಜ್ಞಾನ. ಆದ್ದರಿಂದ ಜ್ಞಾನ ಮಾರ್ಗ, ಅಜ್ಞಾನಿಯಾಗದೆ ಜ್ಞಾನ ಮಾರ್ಗವನ್ನು ತುಳಿದು ಮೋಕ್ಷ ಪಡೆಯಬೇಕಾಗ್ತದೆ. ನಮ್ಮ ಬೈಬಲ್ನ ಪ್ರಕಾರ ಯೇಸುವೇ ಪರಮಜ್ಞಾನಿ. ಅವರು ತುಳಿದ ದಾರಿಯಲ್ಲಿ ನಡೆಯುವುದು ನಮ್ಮ ಕರ್ತವ್ಯ. ಅವರ ಸಾಮರ್ಥ್ಯಗಳನ್ನು, ನಡೆನುಡಿಗಳನ್ನು ಅರಿಯುವುದು ನಮ್ಮ ಮೂಲಭೂತ ಕೆಲಸವಾಗಿದೆ. ಯಾರು ನನ್ನ ಮಾತನ್ನು ಆಲಿಸಿ ಅನುಸರಿಸಿ ಜೀವಿಸುತ್ತಾರೋ ಅವರ ಜೀವನ ಬಂಡೆಯ ಮೇಲೆ ನಿರ್ಮಿಸಿದ ಮನೆಯಂತೆ ಎಂದು ಪ್ರಭು ಯೇಸು ತಿಳಿಸುತ್ತಾರೆ. ಆದ್ದರಿಂದ ಪ್ರಭು ಯೇಸುವಿನ ಜ್ಞಾನ, ಅವರ ವ್ಯಕ್ತಿತ್ವದ ಅಪಾರ ತಿಳುವಳಿಕೆ ಪಡೆಯುವುದು ನಮ್ಮ ಕರ್ತವ್ಯ. ಭಾರತದ ತತ್ವಜ್ಞಾನದ ಪ್ರಕಾರ ಮೋಕ್ಷ ಸಿಗಬೇಕಾದರೆ, ದೇವರು ನಮಗೆ ಒಲಿಯಬೇಕಾದರೆ ಭಕ್ತಿ ಮಾರ್ಗ ಪ್ರಮುಖ. ಭಕ್ತಿಯೇ ದೇವರ ಶಕ್ತಿ. ಭಕ್ತಿಯಿಂದ ದೇವರ ಕಡೆಗೆ ವಿಮುಕ್ತಿ. ಯೇಸುವೇ ಪ್ರೇಮ ಸ್ವರೂಪಿ ಎಂದು ಪ್ರತಿಪಾದಿಸುವುದು, ಯೇಸುವಿನ ಭಕ್ತಿಯನ್ನು ಹೃದಯದಲ್ಲಿ ವೃದ್ಧಿಸುವುದು ನಮ್ಮ ಕರ್ತವ್ಯ. ಪ್ರಭು ಯೇಸು ಒಂದು ಸಾಮರ್ಥ್ಯವನ್ನು ತಿಳಿಸುತ್ತಾರೆ. 100 ಕುರಿಗಳಲ್ಲಿ 99 ಕುರಿಯನ್ನು ಬಿಟ್ಟು ಒಂದನ್ನು ಹುಡುಕಿಕೊಂಡು ಹೋಗುವ ಪ್ರಭು ಯೇಸು ಎಷ್ಟು ಜನರನ್ನು ಪ್ರೀತಿಸುತ್ತಾರೆ ಎಂಬುದಾಗಿ ಉದಾಹರಣೆ ನಮಗೆ ಸಿಗುತ್ತದೆ. 100 ಕುರಿಗಳಿರುವಾಗ ಬೇರೆ ಸಾಮಾನ್ಯ ಸ್ವಾಭಾವಿಕ ಒಬ್ಬ ಕುರಿಗಾಹಿ 99 ಕುರಿಗಳ ಪಾಲನೆ ಮಾಡ್ತಿದ್ದ. ಹೋಗಲಿ, ಅದು ಒಂದು ಕಳೆದೋದ್ರೆ ಅದು ದೊಡ್ಡ ಚಿಂತೆ ಅಲ್ಲ ಅಂತೇಳಿ. ಆದರೆ ಪ್ರಭು ಯೇಸು ಹಾಗೆ ಅಲ್ಲ. ಅವರು ಪ್ರೀತಿಸುವ ರೀತಿ, ಅವರ ಪ್ರೀತಿಸುವ ವಿಶಾಲ ಹೃದಯ, ಅವರ ವಿಶಾಲ ಉದಾರತೆ, ಪ್ರೀತಿ ತೋರಿಸುವ ಹಸ್ತಗಳು ಕಳೆದೋದ ಕುರಿಯನ್ನು ಹುಡುಕಲು ಚಾಚುತ್ತವೆ. ಆದ್ದರಿಂದ ಇಂಥ ಪ್ರೀತಿ ಸ್ವರೂಪಿ ಯೇಸುವಿನ ಭಕ್ತಿಯನ್ನು ಪ್ರತಿಪಾದಿಸುವುದು, ಭಕ್ತಿ ಅನುಕರಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯ, ಭಕ್ತಿ ಮಾರ್ಗ. ಮೂರನೇದಾಗಿ ಪ್ರಿಯರೇ, ಭಾರತೀಯ ತತ್ವಜ್ಞಾನದ ಪ್ರಕಾರ ಪ್ರಭು ಯೇಸುವನ್ನು ಕರ್ಮ ಮಾರ್ಗದ ಮುಖಾಂತರ ನಾವು ವರಿಸಬಹುದು. ನಮ್ಮ ಕೆಲಸಗಳಿಂದ, ನಮ್ಮ ಕೃತ್ಯಗಳಿಂದ ನಾವು ಪ್ರಭು ಯೇಸುವಿಗೆ ಒಂದು ಒಳ್ಳೆಯ ಮಾದರಿಯ ಶಿಷ್ಯತನದ ಜೀವನವನ್ನು ನಾವು ಸಮರ್ಪಿಸಬಹುದು. ಕಾಯಕವೇ ಕೈಲಾಸ, ದಯೆಯನ್ನು ಪ್ರಕಟಿಸುವ ಕೆಲಸ, ದೀನತೆಯನ್ನು ಬಿಂಬಿಸುವ ನಡೆನುಡಿಗಳು ನಮ್ಮ ಜೀವನದಲ್ಲಿದ್ದರೆ ನಾವು ಯೇಸುವಿನ ದಯೆ ದೀನತೆಯ ಭಂಡಾರವಾಗುತ್ತವೆ. ಯೇಸುವಿನ ದಯೆ ದೀನತೆಯ ಭಂಡಾರ ನಾವುಗಳಾಗುತ್ತೇವೆ. ದೇವರು ಪ್ರಭು ಯೇಸುವಿನ ಮುಖಾಂತರ ನಮಗೆ ನೀಡಿದ ವಾಕ್ಯಗಳು, ನಮಗೆ ನೀಡಿದ ಅವರ ಶರೀರ ಮತ್ತು ರಕ್ತ ಪರಮ ಪ್ರಸಾದ, ಅದೊಂದು ಉಚಿತ ಉಡುಗೊರೆ. ಹಲವಾರು ಅಂಗಡಿಗಳಲ್ಲಿ, ಹಲವಾರು ಸ್ಥಳಗಳಲ್ಲಿ ನಾವು ನೋಡಬಹುದು ಇಂಥ ಒಂದು ಪ್ರತಿಫಲಕ ನೇತಾಡುತ್ತಿರುವುದು. ಉಚಿತ ಉಡುಗೊರೆ ಅಂತ. ಒಂದು ಖರೀದಿಸಿದರೆ ಇಂದು ಉಚಿತ. ನಮ್ಮ ಪ್ರಭು ಯೇಸುವಿನ ಶರೀರ ಪರಮ ಪ್ರಸಾದ ದೇವರು ನಮಗೆ ನೀಡಿದ ಒಂದು ಉಚಿತ ಉಡುಗೊರೆ. ನಾವು ಅದಕ್ಕೆ ಬೆಲೆ ತೆತ್ತಲಿಲ್ಲ. ನಮ್ಮ ಪ್ರಭು ಯೇಸು ಅದಕ್ಕೆ ಬೆಲೆ ಕೊಟ್ಟರು. ತನ್ನ ಶರೀರ ರಕ್ತದಿಂದ ನಮಗೋಸ್ಕರ ಜೀವನವನ್ನು ಸಮರ್ಪಿಸಿದರು. ದೇವರ ವಾಕ್ಯಗಳನ್ನು ಪಠಿಸಿ ಧ್ಯಾನಿಸಿ ಜೀವಿಸುವ ಕರ್ಮ ಭಕ್ತಿ ಜ್ಞಾನ ಮಾರ್ಗದಲ್ಲಿ ನಡೆಯುವ ಪ್ರತಿಜ್ಞೆ ನಾವು ಮಾಡಬೇಕಾಗ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಜೀವನದಲ್ಲಿ ನಮ್ಮ ಅಂಗಾಂಗಗಳಿಗೆ ಉತ್ಕೃಷ್ಟ ವಿಷಯಗಳನ್ನು ನಾವು ಉಣಬಡಿಸಬೇಕು. ಆವಾಗ ಮಾತ್ರ ನಾವು ಭಾರತೀಯ ತತ್ವಜ್ಞಾನದ ಪ್ರಕಾರ ಜ್ಞಾನ ಭಕ್ತಿ ಕರ್ಮ ಮಾರ್ಗದಲ್ಲಿ ನಾವು ನಡೆಯುತ್ತೇವೆ. ನಮ್ಮ ಜೀವನದಲ್ಲಿ ನಮ್ಮ ಅಂಗಾಂಗಗಳಿಗೆ ಉತ್ಕೃಷ್ಟ ವಿಷಯಗಳನ್ನು ಉಣಬಡಿಸಬೇಕಾದ್ರೆ ನಮ್ಮ ತುಟಿಗಳಿಗೆ ನಾವು ಸತ್ಯವನ್ನು ಪ್ರತಿಪಾದಿಸಬೇಕು. ನಮ್ಮ ತುಟಿಗಳಿಗೆ ನಾವು ಸತ್ಯವನ್ನು ನೀಡಬೇಕು. ನಮ್ಮ ತುಟಿಗಳಿಂದ ಸತ್ಯದ ಮಾತುಗಳು ಹೊರಬರಬೇಕು. ನಮ್ಮ ಶರೀರದ ಅಂಗಾಂಗಕ್ಕೆ, ಹೃದಯಕ್ಕೆ ಪ್ರೀತಿ ಎಂಬ ಉತ್ಕೃಷ್ಟ ವಿಷಯಗಳನ್ನು ನಾವು ನೀಡಬೇಕು. ನಮ್ಮ ಧ್ವನಿ ಸ್ವರಕ್ಕೆ ಉತ್ಕೃಷ್ಟ ಕೊಡುಗೆಯಾಗಿ ನೀಡಬೇಕು. ನಮ್ಮ ಧ್ವನಿಗೆ ಪ್ರಾರ್ಥನೆ ಎಂಬ ಉತ್ಕೃಷ್ಟ ವಿಷಯವನ್ನು ನಾವು ನೀಡಬೇಕು. ನಮ್ಮ ಕಣ್ಣಿಗೆ ಕರುಣೆಯನ್ನು ನೀಡಬೇಕು.
ಕೈಗಳಿಗೆ ಮಮತೆಯನ್ನು ಕೊಡಬೇಕು, ಹೃದಯಕ್ಕೆ ಪ್ರೀತಿಯನ್ನು ಸುರಿಸಬೇಕು, ಮುಖಕ್ಕೆ ನಗುವನ್ನು ಕೊಡಬೇಕು ಪ್ರಿಯರೇ. ಆವಾಗ ನಾವು ಪ್ರಭು ಯೇಸುವಿನ ದೀನತೆಯ ದಯೆಯ ರುವಾರಿಗಳಾಗುತ್ತೇವೆ. ನಾವು ಪ್ರಭು ಯೇಸುವಿನ ದೀನತೆಯ ಹಿಂಬಾಲಕರಾಗುತ್ತೇವೆ, ಶಿಷ್ಯರಾಗುತ್ತೇವೆ. ಪ್ರಭು ಯೇಸು ತನ್ನ ಸನ್ಮಾರ್ಗದ ಜೀವನ ಮುಖಾಂತರ, ಪ್ರಭು ಯೇಸು ತನ್ನ ಸುಸಂದೇಶದ ವಾಕ್ಯಗಳ ಮುಖಾಂತರ ನಮ್ಮ ಜೀವನಕ್ಕೆ ಬೇಕಾದ ಮಾದರಿಯನ್ನು ಶಿಲುಬೆಯ ಜೀವನದಲ್ಲಿ, ಅವರ ಸಾರ್ವಜನಿಕ 3 ವರ್ಷದ ಜೀವನದಲ್ಲಿ ನಮಗೆ ಮಾದರಿಯನ್ನಾಗಿ ಕೊಟ್ಟಿದ್ದಾರೆ. ಪ್ರಭು ಯೇಸು ಕೇವಲ 33 ವರ್ಷ ನಮ್ಮ ಜೀವನದಲ್ಲಿ ನಮ್ಮ ಭೂಮಿಯಲ್ಲಿ ಬಾಳಿದರು. ಈ 33 ವರ್ಷದ ಜೀವನದಲ್ಲಿ 3 ವರ್ಷ ಪ್ರಭು ಯೇಸು ನಮಗೆ ಕೊಟ್ಟ ಅಮೋಘ ಮಾದರಿಯ ಜೀವನ, ದಯೆಯ, ದೀನತೆಯ, ಕರುಣೆಯ, ಕ್ಷಮೆಯ, ಮಮತೆಯ ಆ ಜೀವನ ನಮ್ಮದಾಗಿಸಲು ನಾವು ಆ ಪ್ರಭು ಯೇಸುವಿಗೆ ನಮ್ಮ ಜೀವನ ಸಮರ್ಪಿಸುವ.